ನರಮಣ್ಣಿನ ಮಾತಾ ಬುಳಿ ಚಿಲುಗು ಪಿರಾಕದ ಸಂಸ್ಕೃತಿ ಧಾರ್ಮಿಕವಾದ ಕಲ್ಪವನ ಕಾರ್ಯನು ಮಾತಾ ಬಗೆಟ್ಲ ಕುರುಪುನ ಒಂಜಿ ಒಂಜಿ ಕಲೆ ಯಕ್ಷಗಾನ ಅಂದು ಪುತ್ತಿಗೆ ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಪಂತೇರು. ಯಕ್ಷಧ್ರುವ ಪಟ್ಲ ಸಂಭ್ರಮ ಮುಗಿತಲ ಡಾಕ್ಟರ್ ಎಂ ಪ್ರಭಾಕರ ಜೋಶಿಯರಿಗೆ ಪಟ್ಲ ಪ್ರಶಸ್ತಿ ಕುರುಪುನ ಲೇಸಿಡು ಆರ ಆಶೀರ್ವಚನ ಕೊರಿಯೆ. ಯಕ್ಷಧ್ರುವ ಪಟ್ಲ ಸಂಭ್ರಮ 2013 ಮೇಟ್ ಐತರ ಅಡ್ಯಾರ್ ಗಾರ್ಡನ್ ಬೈಯಗ್ ಮುಗಿತರ ಲೇಸಿ ನಡತಂಡು. ಭಾಗವತಿರು ಪಟ್ಲ ಫೌಂಡೇಶನ್ ತಾಪಕೆರೆ ಪಟ್ಲ ಸತೀಶ್ ಶೆಟ್ಟಿ ಎದುಕೊಂದು ಪಾತಿರ್ದು ಈ ಸತಿ 80 ಹೆಚ್ಚ ಕಲಾವಿದರಿಗೆ ಇನ್ಸೂರು 400 ಜನಕ್ಕೂ ವಿದ್ಯಾರ್ಥಿ ವೇತನ ಕೊರ್ಪುನೆತ ಒಟ್ಟುಗೂ 45 ಲಕ್ಷ ರೂಪಾಯಿ ಖರ್ಚಿಡು ತರಾವರಿ ಸಾಮಾಜಿಕ ಕಾರ್ಯೋಳಿನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಲ್ತದನ್ನು ಪಂಡೇರು. 10,000 ರೂಪಾಯಿದ ಒಟ್ಟುಗೂ ಯಕ್ಷಧ್ರುವ ಕಲಾ ಮರ್ಯಾದಿನ ಪೆರುವಾಯಿ ನಾರಾಯಣ್ ಭಟ್, ಬಂಟ್ವಾಳ ಜಯರಾಮ ಆಚಾರ್ಯ, ಕಂದಾವರ ರಘುರಾಮ ಶೆಟ್ಟಿ, ಐರೋಡಿ ಗೋವಿಂದಪ್ಪ, ಕೈರಂಗಳ ನಾರಾಯಣ ಹೊಳ್ಳ, ವೆಂಕಪ್ಪ ಮಾಸ್ಟರ್ ಅಸೈಗೋಡಿ, ದಯಮಣಿ ಎಸ್ ಶೆಟ್ಟಿ, ರತ್ನ ಕೆ ಭಟ್ ಮುಕ್ಲೆಗೆ ಕೊರ್ದು ಎಡ್ಡೆಪ್ ಬಯಕೇರು. ಕರೆದು ಪೋಯಿನ ಎಣ್ಮ ಕಲಾವಿದರನ್ನು ಗುರುತು ಮಲ್ತದು ಅಕ್ಲಿನ ಕುಟುಂಬದಕ್ಲೆಗೆ 50,000 ರೂಪಾಯಿ ದಂಚ ಬೊಕ ಮೂವೇರ್ ಕಲಾವಿದರಿಗೆ 50,000 ರೂಪಾಯಿದ ಲೆಕ್ಕ ಪ್ರೋತ್ಸಾಹ ಪಣವು ಕೊರ್ದು ಮರ್ಯಾದೆ ಮಲ್ತು 1 ಲಕ್ಷ ರೂಪಾಯಿದ ಒಟ್ಟುಗೂ ಆಟದ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿಯರಿಗೆ ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೇರು. ಪ್ರಭಾಕರ ಜೋಶಿಯರು ಟ್ರಸ್ಟ್ಗೂ ಸೊಲ್ಮೆ ಸಂದಾದು ಯಕ್ಷಗಾನ ಶ್ರೀಮಂತ ಕಲೆ ಅವಿನ ಏಪುಗಳ ಬಡಪತ್ತುಗೂ ನೂಕೆರಬಲ್ಲಿ 40 ಮೇಳ 200 ಹೆಚ್ಚ ಕಲಾವಿದರು ಉಪನ ಆಟೋಡು ಓವು ಸರಿ ಓವು ತಪ್ಪು ಒಂದು ಚಿಂತನೆ ಮಲ್ಪನ ಗಂಟೆ ತಯಾರು ಮಲ್ಪನ ಕೆಲಸ ಆವೋಡು ಒಂದು ಪಂಡಿರು. ಪಾಪ್ಯುಲಾರಿಟಿಯನ್ನು ಕಂಫರ್ಟ್ ಝೋನ್ ಬಿಟ್ಟು ರಾತ್ರಿ ಪದ್ಯ ಹೇಳುವ ವ್ಯಕ್ತಿ ಎಷ್ಟು ಸಮಯ ಕೊಡಬೇಕು, ಇದರ ಹಿಂದೆ ಎಂಥ ಸಿದ್ಧತೆ ಇರಬಹುದು, ಇದರ ಹಿಂದೆ ದುಡಿದ ಇಡೀ ತಂಡಕ್ಕೆ ನಾನು ವಂದಿಸ್ತೇನೆ. ಸಿನಿಮಾ ನಟನೊಬ್ಬ, ಬೇರೆ ಕ್ಷೇತ್ರಗಳವರು ಅನೇಕರು ಅದ್ಭುತ ಜನಪ್ರಿಯತೆ ಗಳಿಸುವಾಗ ಸಂತೋಷವಾಗ್ತದೆ, ಹೊಟ್ಟೆಗಿಚ್ಚು ಆಗ್ತದೆ. ಅದಕ್ಕೆ ಪ್ರತಿಯಾಗಿ ನಮ್ಮ ಯಕ್ಷಗಾನದಲ್ಲಿ ಅಂಥ ಒಬ್ಬ ಇದ್ದಾನೆ ಅಂತ ತೋರಿಸಿಕೊಡುವುದಕ್ಕೆ ನಮಗೆ ಸಿಕ್ಕಿದ್ದು ನಮ್ಮ ಟ್ರಂಪ್ ಕಾರ್ಡ್ ಪಟ್ಲ ಸತೀಶ್ ಶೆಟ್ಟರು. ಮೊನ್ನೆ ಅಮೆರಿಕಕ್ಕೆ ಹೋಗಿದ್ದಾಗ ನೀವು ಬೇಗ ಯಾಕೆ ಬಂದ್ರಿ, 1-2 ತಿಂಗಳು ಬಿಟ್ಟು ಬರಬೇಕಿತ್ತು ಹೇಳಿದರು. ನೀವು ನಾಡ್ದು ಬರೋದಿಲ್ಲ ನ್ಯೂ ಜೆರ್ಸಿ ಕಾರ್ಯಕ್ರಮಕ್ಕೆ, ಅಂದರೆ ನಾನು ಬಂದದ್ದೇ ಅದಕ್ಕೆ ಅಂತಲೇ ಅವರ ಮನಸ್ಸಿನಲ್ಲಿ. ಅಂದರೆ ಜನರ ಹೃದಯವನ್ನು ಅಷ್ಟು ಹೊಕ್ಕಿದ್ದಾರೆ. ರಿಕ್ಷದ ಮೇಲೆ ಪಟ್ಲ ಭಾಗವತರ ಹೆಸರು ನೋಡಿದೆ. ರಿಕ್ಷದಿಂದ ಹಿಡಿದು ನ್ಯೂ ಜೆರ್ಸಿಯವರೆಗೆ. ಮೊನ್ನೆ ಡ್ರೆಸ್ ತಗೊಳ್ಳಿಕ್ಕೆ ಹೋಗ್ತಾನೆ ಒಬ್ಬ, ಅದು ನನಗೆ ಟೈಟ್ ಆಯಿತು ಡ್ರೆಸ್ಸು. ಅವರ ತೊಂದರೆ ಇಲ್ಲ, ಅದು ಪಟ್ಲದವರ ಸ್ಟೈಲ್ ಅದು ಅಂತ ಹೇಳಿದ್ರು. ಡ್ರೆಸ್ಸಿಗೂ ಪಟ್ಲ ಅಂದರೆ ಟೈಟ್, ಅವನಿಗೆ ಅದು ಮಾರಾಟ ಆಗಬೇಕು, ಟೈಟ್ ಶರ್ಟ್ ಹಾಕುವುದಂತೆ, ಅದು ಪಟ್ಲದವರ ಸ್ಟೈಲ್ ಅಂತ ನನಗೊತ್ತಿಲ್ಲ. ಅಂದರೆ ಒಂದು ಅದ್ಭುತವಾದ ಟ್ರೆಂಡ್ ಸೆಟ್ಟರ್. ನಾನು ಕಳೆದ 50 ವರ್ಷಗಳ ಪ್ರತ್ಯಕ್ಷ ಮತ್ತು ಸುಮಾರು 100 ವರ್ಷಗಳ ಯಕ್ಷಗಾನದ ಪರೋಕ್ಷ ಅಧ್ಯಯನದಲ್ಲಿ ಯೋಗ್ಯತೆಯವಂತರು ತುಂಬ ಇದ್ದಾರೆ. ಯೋಗ್ಯತೆ ಇದ್ದವರಿಗೆಲ್ಲ ಯೋಗ ಇಲ್ಲ, ಯೋಗ ಇದ್ದವರಿಗೆಲ್ಲ ಯೋಗ್ಯತೆ ಇರೋದಿಲ್ಲ, ಎಲ್ಲ ಇದ್ದವರಿಗೆ ಬೇರೆ ಏನೂ ಒದಗುವುದಿಲ್ಲ. ಒಂದು 10 ಜನ ದೊಡ್ಡ ಪಾಪ್ಯುಲಾರಿಟಿ ಗಳಿಸಿದವರು ನಾವು ಕಾಣುತ್ತೇವೆ. ಕೆರೆಮನೆ ಶಿವರಾಮ ಹೆಗ್ಡೆಯಿಂದ ವಿಠ್ಠಲ ಶಾಸ್ತ್ರಿಗಳಿಂದ ಶ್ರೇಣಿಯವರೆಗೆ ಬೇರೆ ಬೇರೆ ಇದ್ದಾರೆ. ಇಲ್ಲೇ ಇದ್ದ ಸುಂದರಾಯರಿಗೆ ಇದ್ದಾರೆ ಕಾಣುತ್ತೆ ಸಭೆಯಲ್ಲಿ. ಆದರೆ ಆ ಜನಪ್ರಿಯತೆಯ ಒಂದು ಉತ್ತುಂಗವನ್ನು ಈ ಪ್ರಾಯದಲ್ಲಿ ಪಡೆದದನ್ನು ಸಮಾಜಕ್ಕಾಗಿ ಸಂಪೂರ್ಣವಾಗಿ ಬಳಸ್ತಾ ಇರುವ ಒಂದು ಆಶ್ಚರ್ಯ, ಉಪನಿಷತ್ತು ಹೇಳಿದಾಗ ಆಶ್ಚರ್ಯವತ್ ಪಶ್ಯತಿ, ಅದನ್ನು ನಾನು ಕಂಡದ್ದು ಭಾಗವತ. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ, ಡಾಕ್ಟರ್ ಎ ಶೆಟ್ಟಿ ಲಂಡನ್, ಒಡಿಪು ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ, ಹೊರನಾಡ ದೇವಸ್ಥಾನದ ಧರ್ಮದರ್ಶಿ ಭೀಮೇಶ್ವರ ಜೋಶಿ, ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ, ಐಕಳ ಹರೀಶ್ ಶೆಟ್ಟಿ, ಕರ್ನೆರೆ ವಿಶ್ವನಾಥ ಶೆಟ್ಟಿ, ರಕ್ಷಿತಾ ಶೆಟ್ಟಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬೇತೆ ಬೇತೆ ಘಟಕಗಳಿನ ಗುರುಕಾರ್ಯರು ಸದಸ್ಯರು ಪಟ್ಲ ಭಾಗವತಿಯರ್ನ ಅಭಿಮಾನಿಲು ಪಾಲ್ದೆ ತುಂಡಿರು. ಎಂಕು ತೋಜನೆ ತುಳುನಾಡು ಒಂಜಿ ಇಂಚಿನ ಜನ ಪುಟ್ಟುದು ಬೈದನತ್ತ ಈ ಮೂಲಕವಾದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಮೂಲಕವಾದ ಇತ ನಂಗೆ ತೋಜನಂಚ ಎಂಗೆ ತೋಜನ ಆಯ್ತ ತರೇಟು ಒಂಜಿ ವಿಶ್ವ ಅಂದ ಸೇರ್ಪಾವಣೆ ಎಡ್ಡೆ ಈ ತರೇಟು ಸುರೂಟು ಒಂಜಿ ವಿಶ್ವ ಅಂದ ಸೇರ್ಪಾವಣೆ ಎಡ್ಡೆ ಆ ವಿಶ್ವ ಸೇರ್ಪಾಂಡ ವಿಶ್ವ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಖಂಡಿತ ದಾಯ ಪಂಡ್ಪೆಂದು ಕೆಂಡ ನೆತ್ತ ಶಾಖೆ ಮಾತ ಪಿದೈವರುಳ್ಳ ಎತ್ತುದಾತ ನನದಾಲ ಇಟ್ಟು ಸಂಶಯಗಳಿಜ್ಜೆ ಅಂಚಾದ ವಿಶ್ವ ಐಕ್ ಒಪ್ಪುಂಡು ಒಂದು ವಿಶ್ವವ್ಯಾಪಿ ಆಯ್ನಕ್ಕೆ ವಿಶ್ವ ಒಪ್ಪುಂಡು ಇನ್ನೊಂಜಿ ಮಲ್ಲ ಒಂಜಿ ಕಾರ್ಯಕ್ರಮ ಅಲ್ಪ ಸಂಪನ್ನತೆ ಆತನಿ. ನಾನು ಕಳೆದ 4 ವರ್ಷದಿಂದ ಸಹ ಯೋಚನೆ ಮಾಡ್ತಾ ಇದ್ದೆ, ಇದು ಇಂಚಿನಪ್ಪ ಒಂದು ಪಟ್ಲ ಜಾತ್ರೆ ಇಂಚಿನಪ್ಪ ಅಂತ ಹೇಳಿ. ಆದರೆ ಇವತ್ತು ನೋಡುವಾಗ ಅದು ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಏನು ನಮ್ಮ ಜೋಶಿಯವರು ಸಾಮಗ್ರಿ ಹೇಳಿದರು, ಅದು ಸೀಯಿಂಗ್ ಈಸ್ ಬಿಲೀವಿಂಗ್. ವೇದಿಕೆಗೆ ಬಂದು ನಿಂತಾಗ ಎಲ್ಲ ಈ ಯುವಕರು ಆ ಕುರ್ಚಿ ಇಡುವುದಾಗಲಿ
ಈ ಎಲ್ಲ ಅಂದರೆ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಹೇಳುವಂಥದ್ದನ್ನು ನಾನು ಕಣ್ಣಾರೆ ಕಂಡೆ. ಅದು ಪಟ್ಲ ಶೆಟ್ಟಿ. ಈಗ ಗೊತ್ತಾಯಿತು ಕೂತ್ಕೊಂಡು ಆ ಜನ ಒಂದು ಮ್ಯಾಗ್ನೆಟ್ ಅಂಥೇಳಿ, ಅಯಸ್ಕಾಂತ. ನನಗೆ ಆಗದಿಂದ ಕೂತು ಯೋಚನೆ ಮಾಡೋದು, ಅದಕ್ಕೆ ಒಂದು ಹೆಸರು ಹುಡುಕಬೇಕು ಅಂತ. ಚಿನ್ನಪ್ಪ ಗೌಡ್ರ ಹತ್ರ ಕೇಳು ಅಂತ ಹೇಳಿದರೆ ಅವರು ದೂರ ಇದ್ದಾರೆ, ಸಾಮುಗ್ರ ಹತ್ರ ಕೇಳಿದ್ದಾರೆ ಅಂತಂದರೆ ದೂರ ಇದ್ದಾರೆ. ಅದಕ್ಕೊಂದು ಈ ಅಯಸ್ಕಾಂತಕ್ಕೆ ಏನಾದರೂ ಬೇರೆ ಶಬ್ದಗಳು ಉಂಟಾ ಅಂತ ಹೇಳಿ. ಯಾಕೆಂದರೆ ಅದನ್ನು ಇದು ಎಂಥದ್ದು ಪಟ್ಲ ಶೆಟ್ಟಿ ಅಂತ ಹೇಳೋ ಬದಲು, ಸತೀಶ್ ಶೆಟ್ಟಿ ಅಂತ ಹೇಳೋ ಬದಲು ಅದಕ್ಕೊಂದು ಸೇರಿಸುವ ಅಂತ. ಆದರೆ ಅವರೊಂದು ಮ್ಯಾಗ್ನೆಟ್.